ಕೊರೋನಾದಂಚಿನ ಒಂಜಿ ಮಹಾಮಾರಿ ನಮ್ಮ ದೇಶಗತಿ ಇಡೀ ಪ್ರಪಂಚಕ್ಕೆ ಎಂದು ಆತನು ಇನ್ನೆತ್ತ ಪರಿಣಾಮಗಳು ಇತ ಕೋಡೆ ಇರು ಕುಡ್ಲ ನಗರ ಸುತ್ತಿ ಅದು ದಾದ ಗೊತ್ತಾವೊಂದುಂಡು ಕೊರೋನಾ ವೈರಸ್ ಒಂಜಿ ಸೀಕ್ ಬಹುಶಃ ಇಂದು ನಮ್ಮ ವಿಶ್ವದ ಬೇತೆ ಬೇತೆ ದೇಶಡ್ ಮುಖ ಭಾರತ ದೇಶಡ್ ಬೇತೆ ರಾಜ್ಯಡ್ ಇನ್ನು ನಮ್ಮ ಜಿಲ್ಲೆಡ್ಲ ಬರ್ಪಂಚ ಜ್ವರ ಆಗ್ತದೆ ಅದು ಉಳ್ಳಲೊಂಜಿ ಸೋಂಕಿತರ ಅದನ್ನು ಗುರುತಿಸ್ಕೊಂಡು ಏನಾಗ್ತದೆ ಎಂಗ್ಲು ಪೂರ ಇಂದು ಒಂಜಿ ಪೂರ ಜಾಗೃತಿ ರಿಪೋರ್ಟ್ ಬಂದು ದೊಡ್ಡ ಒಂಜಿ ಎಂಗ್ಲಿಗೆ ಎಚ್ಚರಿಕೆಯನ್ನು ಕೊಡ್ಬೋದು ಸೊ ಏನು ಪೂರ ಜನಕ್ಕೆ ಏನಿತ್ತೆ ಎಂತ ಬಗ್ಗೆ ಪೋಟಿ ಹೊಡೆದಿಚ್ಚಿ ಅಂಡ ಭಾರಿ ಜಾಗೃತಿ ಇರ್ಬೋದು ದಯಗೆ ಪಂಡ ಈ ಒಂಜಿ ವೈರಸ್ಸನ್ನು ಮರ್ದಾತು ಸುಲಭ ಮಾಡ್ದತ್ತಂದ್ರೆ ಸಾಧ್ಯ ನನ್ನ ವೈರಸ್ ಸೀಕ್ ಜೋರ ಬುಕ್ಕ ಐಕ್ ಮರ್ದಲು ತಿಕ್ಕೊಂಡು ಬಂಡಲ್ಲ ಸಾಧ್ಯ ಇಚ್ಚಿ ಹೊರನೇ ಸಾವಿರಾರು ಜನ ಹೊರನೇ ಸೀಕ್ ಊರ್ನ ನಿನ್ನ ಟ್ರೀಟ್ಮೆಂಟ್ ಡಾಕ್ಟರ್ನ ಫುಲ್ಲ ತಿಕ್ಕುಜೇರಿ ಎಂಕ್ಲಿಗೆ ನೆಟ್ಟು ಡಾಕ್ಟರ್ ನೂದಿಪ್ಪು ನನ್ನ 1000 ಪೇಷಂಟ್ ಕ್ಲಿಯರ್ ಆಗುತ್ತೆ ಬದುಕನೆ ಸೈಪ್ನ ಪರಿಸ್ಥಿತಿ ಬೇತೆ ಬೇತೆ ಉದ್ದೇಶ ತೂತ ಐಕಾದ ಈ ಒಂಜಿ ರೋಗ ಬರದಿಲ್ಲ ತೂಪಿನ ಜವಾಬ್ದಾರಿ ಪ್ರತಿಯೊಬ್ಬರ ಜವಾಬ್ದಾರಿ ಅವನಿಗೆ ಭಾರಿ ಜಾಗ್ರತೆ ನಿಪ್ಪೋಡು ಐನ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಡು ఆయన ಸ್ವಚ್ಛತೆ ಇಪ್ಪೋಡು ಮತ್ತು ಜೋಕ್ಲೆಲ್ಲ ಪ್ರಾಯದಕ್ಕೆಲ್ಲ ಅದಕ್ಕೆ ವಿಶೇಷ ಗಮನ ಕೊಡೋದು ನಾನು ಪೂರಕ್ಲೆಲ್ಲ ಪಣದುಲ್ಲ ಇನ್ನು ಕುಡ್ಲಾಡಿ ಇಪ್ಪಾಡು ಉಲ್ಲಾಳ ಜಿಲ್ಲೆದ ಪೂರ ತಾಲೂಕುಲ್ಲ ಪೋದ ಬೈದೆ ಅಥವಾ ಉಲ್ಲಾಳೆಂದು ಪ್ರತಿಯೊಂದು ದಿನ ಒಂದೊಂದು ಕಡೆಗೆ ಗೊತ್ತುವಂದಿಲ್ಲ ಕ್ಷೇತ್ರ ಜನಕ್ಕೂ ಪೂರ ಕೂಡ ಸಹಕಾರ ಕೊರೊಂದಿಲ್ಲ ಸಡನ್ನಾದ ಒಂದು ಸಮಸ್ಯೆ ಒಂದು ಬತ್ತಿನೆಟ್ಟು ಜನಕ್ಕೆ ಅಂಚಿನ ಪರಿಸ್ಥಿತಿ ಒಗ್ಗರ ಆಯ್ತು ಸುಲಭ ಇತ್ತು ಭಾರಿ ಕಷ್ಟ ಆಗ್ಬೋದು ಆನು ಒಂದು 80% ಅನ್ನ ಒಂದು 10% ಪಿರಾಯಿಗೆ ಹೋಗ್ಕೊಂಡು ಬರ್ಕೊಂಡು ಇಂಥ ಸಾಧಾರಣ 90% ಕೂಡ ಜನಕ್ಕೆಲ್ಲ ಗೊತ್ತಾಗ್ತದೆ ಒಂದು 2-3% ಉಳ್ಳೇರು ಅಕ್ಕಿದ ಕಠಿಣವಾದ ಇನ್ನು ಕ್ರಮ ದತ್ತೊಂದಂಚಿನ ಪರಿಸ್ಥಿತಿ ಉಂಟು ಒಟ್ಟಾರೆ ಅದು ನಿನ್ನ ಒಟ್ಟಿಗೆ ಪೂರ ಸೇರಿದು ಇದು ಪೂರಕ್ಲ ಜವಾಬ್ದಾರಿ ಬಂದು ನನ್ನ ಕೆಲಸ ಮಾಡ್ಕೊಂಡು ಏನು ಪ್ರತಿಯೊಂದು ಬಂದ್ಪಾಯಿ ಏರ್ಪಡ್ಲೇಕನೆ ಜನಕ್ಕಳು ಇಂಚಿನ ಪರಿಸ್ಥಿತಿಗೆ ಒಯ್ಕಲ ತಯಾರಾದಿದ್ದಾನೆ ಹೊರಡ್ದೋನೇನು ಬೈದ್ರೆ ಅಂಚಾದ ಜನಗಳಿಗೆ ಬಂಗಾದ ಪರಿಸ್ಥಿತಿ ಸರ್ಕಾರವು ದಾದ ಮಾಡ್ಬೋದು ನೆತ್ತ ಬಗ್ಗೆ ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರೆಲ್ಲ ಎಂಪಿನ ಮೀಟಿಂಗ್ ಎಲ್ಲ ಬಂತೆ ಇನ್ನು ಎಂಕಲ್ನ ಕೋವಿಡ್ದ ಸೀಕದ ಸಮಸ್ಯೆ ತೂನಾಗ ಜನಗಳ ಸಮಸ್ಯೆನ ಎಂಕಲ್ ತೋಡು ಎಂಕಲ್ ಬರೀ ಕೋವಿಡ್ ಬಂದು ವೈರಸ್ಸನ್ನು ಎಂಕಲ್ ತೂ ಬಂದ ಮೂಲ ಬ್ಯಾತ ಜನಗಳ ಆರ್ಥಿಕವಾದ ಸಮಸ್ಯೆ ಬರೋ ಕಷ್ಟದಂಚಿನ ಪರಿಸ್ಥಿತಿ ಹಾಕೋದು ಇದನ್ನು ಈ ಸಮಾಜ ನಮ್ಮ ಸರ್ಕಾರ ಬಂದಾಗ ಸಮಾಜ ಇಪ್ಪನ ಪರಿಸ್ಥಿತಿ ಎಲ್ಲ ಅವಲೋಕನ ತಂಬೋದು ಬರ್ಪನ ಜನ ಸೀಕನ ಉಂಟಾನೋ ಒಂದು ಜವಾಬ್ದಾರಿ ಜಂಟಿ ಜವಾಬ್ದಾರಿ ಐಕ ಬರೋಡು ಐಕ ಬೋರ್ಡಿನ ಕ್ರಮ ದೆತ್ತೊಂಡು ಬಂದ ಫಸ್ಟಿಗೆ ಪಂತ ಆಂಡ ಸಮರ್ಪಕವಾಗಿ ಅವು ನನ್ನ ಸ್ಪಷ್ಟమైన ಆದೇಶ ಇಜ್ಜಿ ಒಂದು ಕ್ಲಾರಿಟಿ ನಲ್ಲ ಬೈಜಿ నేను ఆయన ಬೇಗ ಬರ್ಕೊಡು ಒಂದಾಗ ಬಂಡ ಇನ್ನು ಸರಿಯಾದ ಟೈಮ್ ಮಾಡಿ ಇನ್ನು ಅರಿವತ್ತೊಂದಿಜ್ಜಿ EMI ಕಟ್ ಮಾಡ್ಬೋದು ಬಂದಿದ್ದು EMI ಕಟ್ ಮಾಡ್ಬೋದು ಮಲ್ತಂದು ಫೈನಾನ್ಸ್ ಪ್ರೈವೇಟ್ ಫೈನಾನ್ಸ್ ಹಾಕಲು ಇದು ಬೋರ್ಡಿಗೆ ಇಜ್ಜಿ ಅವು ಡೈರೆಕ್ಟ್ ಫೋನ್ ಮಾಡಿ ತಗೊಳ್ಳು ನೀವು ಮತ್ತೆ ಇಲ್ಲ ಫೈನ್ ಪಾಡೋದ್ರ ಪೊಂದಿಲ್ಲ ಇನ್ನು ಕರೆಂಟ್ ಬಿಲ್ ಕಟ್ಟೋಚು ಮಾಡಿರು ಎಲೆಕ್ಟ್ರಿಸಿಟಿ ಫ್ಯೂಸ್ ಹಾಕಲ್ಲ ಇಲ್ಲೆಲ್ಲ ಪೊಂದಿಲ್ಲ ಇನ್ನು ಇದಕ್ಕೆ ನಾವು ಗ್ಯಾಸ್ ಪೂರಕ್ಲೆ 3 ತಿಂಗಳು ಫ್ರೀ ಬಂಡೇರು ಮುಖ್ಯ ಇತ್ತೆ ಬಂದ್ಬಿಟ್ಟು ಖಾಲಿ ಉಜ್ವಲದಕ್ಲೆ ಮಾತ್ರ ಫ್ರೀ ಉಜ್ವಲ ಡೇತ್ ನಮ್ಮ ಜಿಲ್ಲೆಡು 80,000 ನಮ್ಮ ಕ್ಷೇತ್ರ 1,000 5,000 ನಮ್ಮ ಉಜ್ವಲ ಮುಂದೆ ಕೊಡ್ತೀವಿ ಅರಿಲ್ಲ ಅಂಚನೆ APL BPL ಐಕೆ BPL ದಕ್ಲೆಗೆ APL ದಕ್ಲೆ ಪೂರಕ್ಲೆಗಳ ಅದು BPL ದಕ್ಲೆ ಪೂರಕ್ಲೆಗಳ ಗ್ಯಾಸ್ ಫ್ರೀ ಕೊಡ್ಬಾರ್ದು ಕೇಳೋದಿಲ್ಲ 3 ತಿಂಗಳು ಅವತ್ತ ಅರಿಲ್ಲ ಅಂಚನೆ ಇದು APL BPL ತೋರಿ ಇನ್ನಿಗೆ ಬರೀ ಪಾಪದೇ ಮಾತ್ರ ಮಾಧ್ಯಮ ವರ್ಗದ ಏರು ಇನ್ನು ಒಂದು ಸ್ವಾಭಿಮಾನ ಒಂದು ಮರ್ಯಾದೆಯ ಮುಟ್ಟಾಯನ ಜೀವನ ಒಂದು ಇತ್ತೇನ ಡೇ ಟು ಡೇ ದಿನಾಲ ಬೆಂತದ್ದು ದಿನಾಲ ಬತ್ತಿನ ಇಟ್ಟವನ ಒಂದು ವ್ಯವಸ್ಥೆ ಬಂತ ಇತ್ತು ಆನ ಕೈಟಿ ಒಂದು ನ್ಯಾಯ ಪೈಸೆ ಕಾಸು ಪೂರ ಖಾಲಿ ಆಗ್ತದೆ ಇಲ್ಲಾಡ ಸಾಮಾನು ಇತ್ತು ಆ ಸಾಲದ ತೊಗೊಂಡ್ರೆ ಅಂಗಡಿನ ಬಂಗಾಡುಳ್ಳಿ ಸರಿಯಾದ ಟೈಮ್ ಓಪನ್ ಇದೆ ಇಂಚ ಪೂರ ಬರೀ ಕಷ್ಟ ಉಳ್ಳಿ ಐಕ್ಯಾನ್ ಮುಖ್ಯಮಂತ್ರಿ ಬಂದಿತ್ತೆ ಈ ಒಂದು 2 ತಿಂಗಳು ಏರು ಪೂರ ರೇಷನ್ ಅಂಗಡಿ ಇದ್ದದ್ದು ಬರ್ತಾರೆ ಐಟಮ್ ತಿಂಗಳು ಅರಿಬೋರ್ಡು ಬಂದಿರ ಅಲ್ಲಿ ಪೂರಕ್ಲೆ ಅರಿಕೊಟ್ಟ ಜವಾಬ್ದಾರಿ ಸರ್ಕಾರದ ಕೆಲಸ ಐನಂಗೆ ಮಲ್ಬೋರ್ಡು ಬಂದಿತ್ತ ಐನಲ್ಲ ಇದು ಪೂರ ಮಲ್ತಿಜ್ಜೇರು ಈ ನನ್ನ ಐನ ಗೋಧಿ ಗೊರಪೆ ಅಂದರೆ ಗೋಧಿ ಲಜ್ಜಿ ಬೇಳೆ ಗೊರಪೆ ಅಂದರೆ ಬೇಳೆ ಲಜ್ಜಿ ಜನಕ್ಲೆಗೆ ಒಟ್ಟಾರೆ ಅದೊಂದು ಕನ್ಫ್ಯೂಷನ್ ಅವರ ಬಂದು ತಿಂಗಳು ಬಾಡಿಗೆ ತೊಂದರೆ ಬಲ್ಲಿ ಬಂದು ಇಲ್ಲದ ದನಿ ಬಂದು ಬಾಡಿಗೆ ಕಾತೊಂದುಲ್ಲಿ ಸೊ ಒಂದು ಸ್ಪಷ್ಟತೆ ಇಲ್ಲ ಒಂದು ದೂರದೃಷ್ಟಿ ಜಿಲ್ಲಾದ ತೀರ್ಮಾನ ಬೋರ್ಡ್ ಏನು ಮಾಡೋದಿಲ್ಲ ಅವ್ರು ಕೊರತೆ ಉಂಟು ಐಕೆ ಬ್ಯಾತಿ ಪೂರ ದಾದ ಪೂರ ಕಾರ್ಯಕ್ರಮ ಅಲ್ದಾರ ಸಹಕಾರ ಪೂರ ಕೊಡ್ಬಾರ್ದು
ಕೊಡನಿಕುಲು ನಗರ ಸುತ್ತಿಯಾರು ಪೊಲೀಸ್ ತಕಲ್ನ ಜನಕುಲ್ನ ಪುರ ಅಕಲ ಪುರ ಸಮಸ್ಯೆ ತೀರಿನಾಗ ದಾದಾಂದಾಪುರು ఇది జనక్లన దాదాపండ ఎంగ్ల ఎమర్జెన్సీ పేషెంట్ లేరు ಮುದ ಪಾಸ್ ಇಜ್ಜಿ ಗಾಡಿ ಇಜ್ಜಿ ಏನು ಏನು ದಾದ ಮಲ್ಪು ಎಂಚಂಗ ಬರೋಡ ಅప్పుడు ಬಂದು ಅಕ್ಲೇನ ಪೊಲೀಸರು ಮಲ್ಪೇರು ಅಂಚೆ ಬುಡ್ಡು ಮನ ಎಲ್ಲ ಅವೇ ಬರ್ತದ ಬೂರಕ್ಕಲು ಬರ್ಪಂಜಿನ ಪರಿಸ್ಥಿತಿ ಅನ್ನ ಪೊಲೀಸರು ಅಕ್ಲ ಎಡ್ಡೆ ಕೆಲಸ ಮಲ್ತೊಂದು ಪಾಪ ರಾತ್ರಿ ಬಗೆಯಲ್ಲಿ ಬಂದು ಅಕ್ಕಲು ಇರ್ತಿದ್ದು ಐನಾದಿನಿ ಕಂಟ್ರೋಲ್ ಮಲ್ಕೊಂಬೈದಂಗೆ ಭಾಳ ಖುಷಿ ಉಂಟು ಜನಕ್ಲ 95% ಸಹಕಾರ ಮಲ್ತೊಂದು ಒಳ್ಳೆಯ ಇತ್ತ ನನ್ನ ಲಾಕ್ಡೌನ್ ದುಂಬರಿ ಉಂಡು ದುಂಬರಿ ಯೂಜ್ ಮಾಡ್ಬಿಡೋ ಗೊಂದಲ ಉಂಡು ಇಂಚನೆ ದುಂಬರಿನ ಪರಿಸ್ಥಿತಿ ದಾದ ತುಲೆ ಕಂಪ್ಲೀಟ್ ಲಾಕ್ಡೌನ್ ಅದನ್ನು ಮುಂದುವರಿಸುವಲ್ಲ ಸರಿ ಆಗ್ತದೆ ನನ್ನ ಅಭಿಪ್ರಾಯ ಬರೀ ಲಾಕ್ಡೌನ್ ಪೂರ ಸಮಸ್ಯೆ ಬರೀ ಯಾರು ಆಪುಜ್ ಇನ್ನು ಎಂಗ್ಲಿಗೆ ಒಂದು ಸ್ವಯಂ ನಿಯಂತ್ರಣಲ ಬೋರ್ಡು ಒಂದು ಪಾರ್ಷಲ್ ಲಾಕ್ಡೌನ್ಲ ಬೋರ್ಡು ಜನ ಕೆಲಸ ಅನ್ಬಂದ ಕೆಲಸ ಮಾಡ್ಬೇಕು ಒಂಚೂರು ಬಿಡೋಡು ಮುಂಜಾಗ್ರತೆ ವಹಿಸೋದು ದಾಯ ಬಂಡ ಇತ್ತೆ ಮಿನಿಮಮ್ ಜನ ಪಾಡ್ದು ದಾಮಾರ್ ಮಾಡ್ಕೊಂಡು ದಾಮಾರ್ ಮಂತ್ಜೇರ್ ಬಂಡ 3 ತಿಂಗಳು ದಾಮಾರ್ ಅಂತ ಆಪುಜ್ ಒಂದು ಬಿಲ್ಡಿಂಗ್ ಕಟ್ಟರ ಬಿದ್ದಾರ್ದೇರು ಅಕ್ಕಳು ಮಿನಿಮಮ್ ದುಂಬು 10 ಜನ ಇತ್ತಂದ್ರೆ 5 ಜನ ಮಂತದ ಅನ್ನೋ ಒಂದು ಕೆಲಸಗಳು ಮುಂಜಾಗ್ರತೆ ಮಾಡ್ಬೋದು ದೂರ ಒಂದು ಮಲ್ಬೋದು ದಾಯ ಬಂಡ ನಾನು 3 ತಿಂಗಳು ಬರ್ಸೋದು 6 ತಿಂಗಳು ಬಿಲ್ಡಿಂಗ್ ಕಟ್ಟೋದು ಪೂರ ಇಟ್ಟಂತಂದ್ರೆ ಬಾಕಿ ಇನ್ನು ಅಡಿಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇಟ್ಟು ಅಡಿಕೆ ಇನ್ನು ಏನ ಇಲ್ಲ ಅಡಕೆ ಇತ್ತಂಡ ಐನು ಅಂಗಡಿ ದತ್ತೊಂದು ಅಂಗಡಿ ಇಚ್ಚಿಂದ ಹಿಂಗೆ ಅರ್ಜೆಂಟ್ ಕಾಸು ಬೋಡಾಂಡ ಕಾಸು ಇತ್ತಿನ ಬರ್ತದೆ ತಿಕ್ಕಿನ ರೇಟಿಗೆ ಬರ್ತಾವ 200 ರೂಪಾಯಿ 100 ರೂಪಾಯಿಗೆ ಅಂದರೆ ಕೊರ್ಪೊರೇಷನ್ ಪರಿಸ್ಥಿತಿ ಇದು ಹೆಂಗೆ ಆರ್ಥಿಕವಾಯಿನ ಮಲ್ಲ ಲಾಸ್ ವರ್ಷ ಇದೆಯಾ ಆಪು ಜನಕ್ಕೆ ಅದಕ್ಕೆ ಹೆಂಗಡೆ ಕ್ಯಾಂಪ್ ಈತ ಮಲ್ಲ ಕ್ಯಾಂಪ್ ಸಂಸ್ಥೆ ಒಂದು ಕ್ಯಾಂಪ್ ಸಂಸ್ಥೆ ಲೆತ್ತದು ಕುಲ್ಲುದು ಕ್ಯಾಂಪ್ದಕ್ಕೂ ಅಡಿಕೆಯನ್ನು ಪೂರ ಪರ್ಚೇಸ್ ಮಾಡ್ಬೋದು ಏರ್ಪೋರ್ಟ್ ಕೊರ್ಪೇರ ಎಡ್ಡೆ ರೇಟಿಗೆ ಕೊಡ್ದು ಏನು ಪರ್ಚೇಸ್ ಮಾಡಿ ಇದು ಬುಕ್ ಹಾಕಲೇನು ಹಾಕ್ಲಿಗೆ ಎನಿಸಿ ಐದು ಬೋರ್ಡಿನದು ಸ್ಟಾಕ್ ವ್ಯವಸ್ಥೆ ಉಂಟು ಪೂರ ಉಂಟು ಕ್ಯಾಂಪ್ದಾಗ ಲಾಭ ಮಾಡ್ಬೋದು ಲಾಭಗದಿತ್ತನ ಸಂಸ್ಥೆ ಇತ್ತು ಲಾಭ ನಷ್ಟ ಆಗ್ಬೋದು ಲಾಭನೇ ಆವಡು ಅಲ್ಲವು ಸಹಕಾರಿ ಕ್ಷೇತ್ರ ಸೊ ಕ್ಯಾಂಪ್ ತಗೊಂಡು ಬರ್ತಾ ನೋಡಿ ಕೊಕ್ಕೋ ಉಂಟು ಕೊಕ್ಕೋ ಮಾರಬೇಕು ಕೊಕ್ಕೋ ಮೀನು ದೀನ್ ನಾವು ಹಾಲು ಅನ್ನೋದು ಪ್ರಯೋಜನ ಇಚ್ಚಿ ಕೊಕ್ಕೋ ನಕಲು ಖರೀದಿ ಮಾಡ್ಬೋದು ನಮ್ಮ ಮಸ್ತ್ ರಬ್ಬರ್ ದೈ ಉಂಟು ರಬ್ಬರ್ ದೈ ಇತ್ತು ನಕಲ ಪರಿಸ್ಥಿತಿ ಆದಾಪುಂಡು ಒಂಜಿ ನಮ್ಮ ಟ್ಯಾಪಿಂಗ್ ಮಲ್ತೊಂದು ಒಳ್ಳೆಯದು ಟ್ಯಾಪಿಂಗ್ ಮಲ್ತೊಂದು ಬಂದಾಗ ಅದಕ್ಕೆ ಶೀಟ್ ಬೋರ್ಡು ಅದಕ್ಕೆ ಶೀಟ್ ಮೀನಿ ಮಲ್ಪೊಡ ಅಂಡ ಅದು ಕೆಮಿಕಲ್ ಬೋರ್ಡು ಸೊ ಈ ಕೆಮಿಕಲಿಂದ ಪೂರ ಮಲ್ಪೊಣಾಗ ಅದಕ್ಕೆ ದುಡ್ಡು ಬೋರ್ಡ್ ಹತ್ತ ಬೇಡ ನಮ್ಮ ರಬ್ಬರ್ ಬೋರ್ಡ್ ಉಂಡತ್ತೆ ಸುಳ್ಯಾಡು ಆ ರಬ್ಬರ್ ಬೋರ್ಡ್ ಒಂದು ಅಂಚೆ ಮನೆ ಬಂದಿತ್ತ ಈತ ರಬ್ಬರ್ ಬೋರ್ಡ್ ಮುಖಾಂತರ ಎಣ್ಣೆ ಪರ್ಚೇಸ್ ಮಾಡ್ಬೋದು ಇನ್ನು ಬೀಡಿ ಕಾರ್ಮಿಕರು ಉಳ್ಳೇದು ಅಕ್ಕಳು ಬೀಡಿ ಕಟ್ಟು ಬೀಡಿ ಕಟ್ಟು ಅಂತಾರೆ ಬಂತು ಇದಾಪನ ಬೀಡಿ ಕಟ್ಟಿನ ಬ್ರೆಂಚ್ ದೆತ್ತೊಂಡು ದೆತ್ತೊಂದು ಅಂಗಡಿ ಫ್ಯಾಕ್ಟ್ರಿ ದೆತ್ತೊಂಡು ದೆತ್ತೊಂದು ಮುಕ್ಕಳು ದಾದ ಮಾಡ್ಕೊಂಡು ಇತ್ತೆ ಪೂರ ಫ್ಯಾಕ್ಟ್ರಿ ಲೆಪ್ಪೋಡು ಇತ್ತೆ ಬೀಡಿ ಕಟ್ಟೋರು ಬ್ರೆಂಚ್ ಕೊಡು ಫ್ಯಾಕ್ಟ್ರಿ ಕೊಡ್ದು ಅಕ್ಕಳು ಪ್ಯಾಕ್ ಮಲ್ತು ದಿಯಾಡು ಬರೋ ಪ್ಯಾಕ್ ಮಲ್ತು ದಾಲ್ ಹಾಲಾಪುಜತ್ತೆ ಆ ವ್ಯವಸ್ಥೆ ಮಲ್ತಿಂದ ಜನಕ್ಲಿನ ಆರ್ಥಿಕವಾದ ಪರಿಸ್ಥಿತಿ ನನ್ನ ದುಂಬು ಹೆಂಚೆ ಹೋಗ್ಕೊಂಡು ನನ್ನ ಸರ್ಕಾರ ಭಾರಿ ಗಂಭೀರವಾದ ಬರೇ ಒಂದೇ ಪ್ರಾಬ್ಲಮ್ ಬಂದು ಒಂಜಿ ಹೊರನೇನು ಉಂತಾಂಡ್ರಿ ಆಪುಜಿ ನೆತ್ತ ಬಗ್ಗೆ ಸರ್ಕಾರ ಒಂದು ಮುಂದಾಲೋಚನೆ ಮಾಡ್ತಾ ಪಂಚ ವಿಚಾರಣೆ ಅವ್ರು ಏನು ಪಂಡ್ರೆ ಅವತ್ತಿಂದ ಬ್ಯಾತ ಪೇಷಂಟ್ ನಕ್ಕಲ್ಲ ಬ್ಯಾತ ಪೇಷಂಟ್ ನಕ್ಕಲು ಬರ್ಪೇರು ನಮ್ಮ ಇದೊಳ್ಳೆ ವೆಲ್ ಆಫ್ ಹಾಸ್ಪಿಟಲ್ 1,000 ಜನಕ್ಕೆ ಟ್ರೀಟ್ಮೆಂಟ್ ಅಂತೀರು ಪೂರ ಹೆಣ್ಮ ಜಿಲ್ಲೆದ ಕಡೆ ಬರೋದಿತ್ತು ಇನ್ನೇನಾಗಲಿ ಖಾಲಿ ಮಲ್ತು ಬಿಡ್ತಾ ಸಣ್ಣ ಪೇಷಂಟ್ ನೀನು ಹುಷಾರಿದ್ದೆ ನಾನು ಪಾಪದಕ್ಕಲು ಆಗಲೇ ಓಡಲಿ ಹೋಗ್ಬಿನಿ ಆಗಲೇ ಪ್ರೈವೇಟ್ ಪೋಣ ದೆತ್ತೊಂಡು ಜೇದ ಇನಿ ಬಲಿ ಎಲ್ಲೇ ಬಲಿ ಅನ್ಪೇರು ಅಪ್ಪ ನಿಕ್ಕ ಏನು ವಿಚಾರ ಬೋಡತ್ತ ದಾದ ಬಂದು ಸೊ ನನ್ನ ಪೂರ ಇನ್ನು ಸರ್ಕಾರಕ್ಕೆ ತೋಡ್ ಬಂದ್ಪೆ ನೀನು ಮಾರ್ಕೆಟ್ದ ಸರ್ ರಾತ್ರಿ ಮಾರ್ಕೆಟನ್ನು ಸ್ಥಳಾಂತರ ಮಾಡ್ಪಾಯರು ತುಲೆ ಮಾರ್ಕೆಟ್ದ ವಿಚಾರದ ಬಂದ ಅಕ್ಲೆಲ್ಲ ಪಾತ್ರೆದಿಂದ ಅಕ್ಳು ಕೈನ ದಿನ ಸಾಮಾನು ಅಕ್ಕಳು ಮಾರ್ದ್ವೇರು ಲಕ್ಷಾಂತರ ರೂಪಾಯಿ ಕನ್ನ ಇದೆ ಅವು ಸಾಲ ಮಲ್ತಿಪ್ಪೋಡು ಸಾಲ ಮಲ್ಪಂದಿಪ್ಪೋಡು ಆ ಕಂತಿನ ಅಕ್ಲ ಪೂರ ಅಕ್ಲ ನೆಂಕಲು ಈ ಒಂದು ಕಾಲಘಟ್ಟ ಅಕ್ಲೆ ಲಾಸ್ ಮಂತ ಪೋಂಡ ಅಕ್ಲು ಇತ್ತಿನ ಸಾಲನ್ನು ಮುಗಿತು ಅಕ್ಲು ಏರು ಒಂಜು ಎಂಚಾನ ಬಂದು ಮಾಡಿ ಬೇರೆ ಒಂಜುವರೆ ಟೈಮ್ ಕೊಡ್ದೆ 5 ಬುಕ್ ಹೆಂಗೆ ರಿಜ್ಜಿ ಬಂದು ಅಕ್ಲ ಅಡೆಗ ಅಂದಾಜಿ ಮಂತ ಅಕ್ಲು ಪೋತ್ವೇರು ಐಟಿ ಶಿಫ್ಟ್ ಮಲ್ತಿಬೋಕ ರಾತ್ರಿ ಐಟದ ವ್ಯವಸ್ಥೆ ಉಂಡ ಐಟಲ್ ದಾಲ ಮಕ್ಕಳಿಗೆ ವ್ಯವಸ್ಥೆ ಇತ್ತು ಒಂದು ಕಡೆ ಕೆಲಸ ಇಜ್ಜಿ ಒಂಜಿ ಕೆಲಸ ಬೆಂಡ್ರ ಇಜ್ಜಿ ಒಂಜಿ ಓಲ್ ಮಾರ್ಕೆಟ್ ಜನಕ್ಲೆ ದಿನನಿತ್ಯ ವಸ್ತು ಬೋಡು ಐನ ಬೋರ್ಡ್ ಸಿಸ್ಟಮ್ ಇಚ್ಚಿ ನಿನ್ನ ಪೂರ ಸರಿ ಮಲ್ತು ಕೊಡ್ಬೋದು ನಿಮ್ಗೆ ಜಿಲ್ಲಾ ಉತ್ಸವ ಹಚ್ಚಡಕ್ಕೆ ಅನ್ಬ ತಲಪಾಡಿ ಗಡಿ ಭಾಗದ ಸಮಸ್ಯೆ ಕೇಳೋರ್ದು ಬರ್ಪುನ ರೋಗಿಲೆಗ್
ಅಕಲ ಸರ್ಟಿಫಿಕೇಟ್ ಪತ್ತೊಂದು ಸರ್ಕಾರಿ ಆಂಬುಲೆನ್ಸ್ ಬರೋದು ಅಂದು ನೆನ್ನ ಬರೋ ಶುರು ಆಲೋಚನೆ ಮಲ್ಪೊಲಿ ಅತ್ತ ಎಂಗ್ಲಿಗೆ ಟೀಕೆ ಬತ್ತಿ ಬುಕ್ಕ ಸುಪ್ರೀಂ ಕೋರ್ಟ್ ಆದೇಶ ಬುಕ್ಕ ಮಲ್ಪಂಚಿನ ವಿಚಾರನ ನಿನ್ನ ಶುರುತ ಮೀಟಿಂಗ್ ಯಾಪಂತೆ ಕೇರಳ ಗಡಿ ಬಂದ್ ಮಲ್ಪಡು ಬಂತೀನಿ ಯಾನೆ ಟ್ರೈನ್ ಉಂತಾರ ಬಂತಿಲ್ಲ ಯಾನೆ ಅವತ್ತಾನೆ ಎಕ್ಸಾಮ್ ಒಂದು ದುಂಬು ಬಾಡ್ಲೆ ಬಂದು ಸುರೇಶ್ ಕುಮಾರ್ ಫೋನ್ ಮಾಡ್ಬೋದಿಲ್ಲ ಎಂಕುಲು ಇದಾಗ ಬಂದು 3,000 ಜೋಕುಲು ಬರ್ಬೇಕು ಕೇರಳದಕ್ಕೆ ಆಮೇಲೆ ಎಮರ್ಜೆನ್ಸಿಗೆ ಬಿಡೋರು ಬಂದಿತ್ತೆ ಇದಾಗ ಮೂಲ ಡಯಾಲಿಸಿಸ್ ಪೇಷಂಟ್ ಹಾಕ್ಲಿಪ್ಪು ಮೂಲ ಡೆಲಿವರಿಗೆ ಡೇಟ್ ಆದಿಪ್ಪು ಇದೇ ಇನಿ ಮುಟ್ಟ ಹೆಂಗೆ ಕುಡ್ಡದ ಡಾಕ್ಟ್ರು ಡೆಲಿವರ್ ಅನ್ನಾಗ ಇಲ್ಲದಾಕ್ಲೆ ಬೇತ ಡಾಕ್ಟ್ರ್ ಬಂದ ಏರನ್ನ ಬಲದಾಕ್ಲ ಪೋಡಿಗೆ ಪೂಜಾ ಸೊ ಜನ ಅಂಚಿನ ಡೆಲಿವರಿ ಡೇಟ್ ಇದ್ದನ್ನ ಪೇಷಂಟ್ ಹಾಕ್ಲಿಲ್ಲ ಒಂದು 10-15 ಇತ್ತದ್ವ ಡಯಾಲಿಸಿಸ್ 10-20 ಇತ್ತದ್ವ ಮುಖ ಸ್ಪೆಷಲ್ ಪಾಸ್ ಕೊಡ್ದು ಡೈರೆಕ್ಟ್ ಹಾಸ್ಪಿಟಲ್ದ ಡೈರೆಕ್ಟ್ ಕೇರಳ ಅವು ಬರ್ಚಿ ಬಂದಿರು ಐದು ಬುಕ್ಕ ಡಾಕ್ಟರ್ ಕಡೆ ಒಂದು ಮೀಟಿಂಗ್ ಎಲ್ಲ ಬಂತಿ ಐದು ಬುಕ್ಕ ಅರಿಸಾಮಾನು ಮಾರ್ಕೆಟ್ಗೆ ಪೂರ ಲಾರಿ ಬಿಡಿಯಾರತ್ತ 10 ದುಂಬು ಅಪ್ಪ ಜನಕ್ಕೆ ಬತ್ತ ಮಾರ್ಕೆಟ್ ಜಪ್ಪುಜಾರ ಅಪ್ಪ ಐಟೆ ಸೀಕ್ ಬರ್ಪುಜಾ ಆ್ಯಕ್ಚುಲಿ ತಾದೆತ್ತಂದು ಎಮರ್ಜೆನ್ಸಿ ಪೇಷಂಟ್ ಬಿಡ್ದು ಏರಿಗೆ ಅರಿಸಾಮಾನು ಬೋಡು ಏರಿಗೆ ತರಕಾರಿ ಬೋರ್ಡು ಮೀನು ಬೋರ್ಡು ನಿಖಲ್ ಮಂಜೇಶ್ವರ ಅಂತಲೇ ನಿಖಲ್ ಏತು ಒಡೆ ಕಣಪ್ಪ ಬಂದು ಲಾರಿ ಅಡೆಬೋದು ಎಂಗಲ್ ಮುಟ್ಟ ಹೊಡಿತೀನಿ ಇತ್ತೆ ಮೂಲ ಬರ್ತದೆ ನಾವು ಪೇಷಂಟ್ಸ್ ಐತರ ಬಂದು ಪೇಪರ್ ಟಿವಿಡು ಇಂದ ಸುಪ್ರೀಂ ಕೋರ್ಟ್ ಇದು ಸುಪ್ರೀಂ ಕೋರ್ಟ್ ಆದೇಶ ಕೊರಿಬುಕ್ಕ ನಿನ್ನ ಮಲ್ಪೋಡ ಇನ್ನು ಸುಲೇ ಗೊತ್ತುಜ್ಜ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಹಾಕೊಂಡು ಇಂಚ ಹಾಕೊಂಡು ನಮ್ಮ ಜಿಲ್ಲೆ ಒಂದು ಕಪ್ಪು ಚುಕ್ಕೆ ಬರ್ಕೊಂಡು ಬಂದು ದಾದನ ಒಂದು ಮಲ್ಪೆರ ಹೋಗ್ತೀನಿ ಕಡೆ ದಾದ ಮಲ್ಪೆರ ಮುಗ್ಳು ಗೊತ್ತಿದ್ದ ವಿಚಾರ ಇನ್ನು ಇದಿದ್ದಾನೆ ಅಂದು ಹಿಂದೆ ಗಡಿತ ಈ ಸಮಸ್ಯೆ ಅವು ನಮ್ಮ ಕಾಸರಗೋಡು ಮಂಗಳೂರು ಮಾತ್ರ ಹತ್ತು ಈಗಲೂ ಬೆಳಗಾಂ ಪೋಂಡ ಒಂದೇ ಸರ್ಕಾರಿ ಆಸ್ಪತ್ರೆ ನಮ್ಮ ರಾಜ್ಯನೇ ಪೋಣಿ ಅಕ್ಕಳು ಪೂರ ಮಹಾರಾಷ್ಟ್ರ ನೊತ್ತೊಂದು ಇಪ್ಪೇರು ಮಹಾರಾಷ್ಟ್ರಗಳು ಗೋವಾಗಲ ಹೋಗ್ಕೊಂಡು ಬಿಜಾಪುರ ಹೈವೇ ಬಿಜಾಪುರ ಬಾಗಲಕೋಟೆ ಹಾಕಲು ಇದೆ ಐದು ಆಸ್ಪತ್ರೆ ಇದ್ದಿ ಸರ್ಕಾರಿ ಆಸ್ಪತ್ರೆ ಅಕ್ಕಳು ಪೂರ ಹೋಗ್ರಿ ಸೋಲಾಪುರ ಗುಲ್ಬರ್ಗ ಬೀದರ್ ದುಮ್ಮ ಆಸ್ಪತ್ರೆ ಇಜ್ಜಿ ಅಕ್ಕಳು ಪೂರ ಹೋಗ್ಬಿನ ಹೈದರಾಬಾದ್ ಅಕ್ಕಳು ಬೆಂಗಳೂರು ಬರ್ರ ಹಾಪುಜಿ ಹೈದರಾಬಾದ್ ಹೋಗ್ಬಿಟ್ಟು 2 ಗಂಟೆ ಹೋಗ್ಬಿಟ್ಟು ಅಕ್ಕಳಿಗೆ ಯಾನೈಕ ಆರೋಗ್ಯ ಸಚಿವನ ಇಪ್ಪನಾಗ ಹೈದರಾಬಾದ್ 4 ಆಸ್ಪತ್ರೆ ಸೋಲಾಪುರ 4 ಆಸ್ಪತ್ರೆ ಪೂಣೆ ಅತನಿ ಅಕ್ಕಳು ಪೂರ ಹೋಗ್ಬಿನ ಪೂಣೆಗೆ ಐಟೆ ಏರ್ಪೋರ್ಟ್ನ ಫ್ರೀ ಟ್ರೀಟ್ಮೆಂಟ್ ಕರ್ನಾಟಕಕ್ಕೂ ದುಡ್ಡು ಹೆಂಗ್ಲೂ ಹೋಗ್ತದೆ ಸರ್ಕಾರ ಈ ಒಂದು ಸಮಸ್ಯೆ ಪೂರ ಕಟ್ಟಕ್ಕೆ ಎಪ್ಕೊಂಡು ನಿನ್ನ ಪೂರ ಅರ್ಥ ಮಲ್ತದ್ದು ಒಂದು ಆಡಕ ಮಾಡ್ಕೊಂಡು ವ್ಯವಸ್ಥೆನೇ ಆವಡು ಆಂಡ ಹೆಂಗೆ ಒಂದು ಬಂದಾನ ಕಂಪ್ಲೀಟ್ ಬಂದವು ಇನ್ನು ಅಕ್ಕಳ ತರಕಾರಿ ಅಕ್ಕಳು ಬಲ್ಲೆ ಮೀನು ಅಕ್ಕಳು ಬಲ್ಲೆ ಅರಿಸಾಮಾನು ಅಕ್ಕಳು ಬಲ್ಲೆ ನೀವು 19 ಬಂದು ಅಕ್ಕಳು ಒಂದು ಟೆಂಪೋ 4 ಜನ 3 ಜನ ಮಾರ್ಕೆಟ್ ಅಕ್ಕಳು ವೈರಸ್ ಉಂಡ ಇಜ್ಜ ಅದಾದ ಹೆಂಗೆ ಗೊತ್ತಾಗುತ್ತೆ ಇದು ಪೂರ ಒಂದು ಕ್ಲಾರಿಟಿ ಮಾಡ್ಕೊಂಡು ಒಂದು ಜಿಲ್ಲಾಡಳಿತ ಸಮಯ ಕ್ಲಾರಿಟಿ ಇಜ್ಜಿ ಮುಖಂಜಿ ನಿಖರತೆ ಹೆಚ್ಚು ಅವು ಇನ್ನು ಅವು ಸಚಿವರ ಮಲ್ಪುಡ್ದು ಮಾಡ್ಬೋದು ಏ ನಮ್ಮ ರೇಷನ್ ಕಾರ್ಡ್ ಹೊರ ಬಂದ ಬೇರೆ ರದ್ದಾರಿಕೆಗೆ ಅರಿ ಬರ್ಕೊಂಡು ಬಂದು ಜನ ಕ್ಯೂ ಅಂತನಾಗ ಅರಿ ಬೈಚ್ ಹೊರ ಬಂದ ಬೇರೆ ಬಾಯ್ಲ್ಡ್ ರೈಸ್ ಬರ್ಕೊಂಡು ಬಂದು ಜನಕ್ಕೆ ಮಕ್ಕಳು ವೈಟ್ ರೈಸ್ ಕೊಡೋದಿಲ್ಲ ಹೊರ ಬಂದ ಬೇರೆ ಕಾರ್ಡ್ ಇದ್ದೇನೆಲ್ಲ ಅರಿ ಬಂದು ಪಾಪದೇ ಬಂದು ಕೇಂದ್ರ ಹೆಂಗ್ಲಿದ್ದು ಸುದ್ದಿ ಇಜ್ಜಿ ಬಂದ್ಬಿಟ್ಟು ಹೊರ ಬಂದ ಬೇರೆ OTP ಹೊರ ಬಂದ ಬೇರೆ ಹೆಂಗ್ಲಿಲ್ಲ ಮುಟ್ಟವ ಈ ದಾದ ಗೊಂದಲ ಒಂದೇ ಒಂದಿಗೆ ಜನಕ್ಲೆಗೆ ಒಂದು ಸರಿಯಾದ ಒಂದು ತೀರ್ಮಾನ ಕೊಡ್ದು ನಾನು ಒಂದು 3 ತಿಂಗಳು ಇಂಚಿನ ಸಮಸ್ಯೆ ಪುನಿಗಳು ಇಂಚೆ ಜೀವನ ಮಲ್ಪಟ್ಟು ಮಲ್ಪುಣ ಒಂದು ಸಿಸ್ಟಮನ್ನು ನಾನು ಹಿಂಗೆ 1 ತಿಂಗಳು ಆದ ಹೆಂಗೆ ಮಲ್ಪೇನ ಜನಕ್ಕೆ ನಲ್ಲ ಗೊತ್ತುಜ್ಜಿ ನಾನು ಹೆಂಚಂಗ್ಲಿ ಜೀವನ ಮಲ್ತಂಬೋಡು ಮಲ್ಪುಣಂಜಿ ಸ್ಪಷ್ಟತೆ ನನ್ನ ಇನ್ನು ಬೈದು ಆಂಡಲ ಈ ವೈರಸ್ ಒಂದು ನಿಗ್ರಹ ಮಲ್ಪೆ ಪೂರ ಒಟ್ಟಿಗೆ ಸಹಕಾರ ಕೊರ್ಪುಣಂಜಿ ವಾದ ಜನಗಳು ಇಲ್ಲ ಕಷ್ಟ ಸಹಿಸೊಂದು ಆ ಜನಕ್ಕೆ ನಂಬಿನಂದ್ರೆ ಬರ್ತದೆ ಏನು ಪಡ್ಲೇಕನೆ ಕೊರೋನಾ ನಿಗ್ರಹಕ್ಕೆ ನಮ್ಮ ಮಾತೆಲ್ಲ ಪಣೆ ಒಂದು ಅಂಡೊಂದು ಕೊರೋನಾದ ಸಮಸ್ಯೆ ಮುಗಿನಾಗ ಆರ್ಥಿಕ ಕ್ರಾಂತಿ ಮಲ್ಲ ಬೆಟ್ಟು ಭಾರಿ ಮಲ್ಲ ಸಮಸ್ಯೆ ಅದಕ್ಕೆ ಇತ್ತೇ ಮಕ್ಕಳು ಪ್ಲ್ಯಾನ್ ಮಾಡ್ತಂದು ಬರೋಡುತ್ತಾ ಸ್ಟೆಪ್ ಬೈ ಸ್ಟೆಪ್ ಪ್ಲ್ಯಾನ್ ಮಾಡ್ತಂದು ಬರೋದು ಮಧ್ಯಮ ವರ್ಗದಕ್ಕೂ ಲೋನ್ ಮಂತದ ಬಿಸ್ನೆಸ್ ಮಂತೊಂದುಳ್ಳೇರು ಅಕ್ಲೆ ಕಟ್ಟರೆ ಪೂಜಿ ನನ ಬರ್ಪಣಿ ಮರಿಯಲ್ಲ ಹಿಡಿದ ಬಕ್ಕ ಕೆಲವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಹಿಡ್ಕೊಂಡು ನೆಕ್ಕು ಬರೋ ದಾದ ಪರಿಹಾರ ಆಲೋಚನೆ ಅವನಿತ್ತಲೇ ಈ ನಮ್ಮ ಜನಕ್ಕೆ ಐಟಿ ಕೆಲಸ ಅಂತ ಬರೋದು ಅರ್ಧಂಬರ್ಧ ಕೆಲಸ ಮಂತ್ರಿ ಬಂದ ಜನ ಕಿಸಿಗೆ ದುಡ್ಡು ಬರ್ಪುಜಿ ದುಡ್ಡು ಬರ್ತೀವಿ ಆರ್ಥಿಕವಾಗಿ ಚಲನವನ್ನ ಆಪುಜಿ ಅಂದೇನು ಮುಖ ಭಾರಿ ಮಲ್ಲ ನೀವು ಗಂಡ ಅಂತ ಪೂರ್ಣಂಚಿನ ವಿಚಾರ ಏನಿ ಆಪು ಇತ್ತೆ ಏನಾರ ಸಾಯ ಅನ್ಪಿ ಇದು ಮುಗಡಿಯೇ ಏಲ ಏನ ಆಯನ ಮಂಡೆ ಚರಿಪಿ ಏನೇ ಸಾಯ ಮಾಡ್ಕೊಂಡು ಇಜ್ಜಿ ಸಾಲ ಕೊರಂಗಿಲ್ಲ ಜನ ಇಜ್ಜಿ ಅದಕ್ಕೆ ಕೆಲಸ ಕೊಂಡ ದನಿ ಇನಿ ಅನ್ಪಿ ಐದು ಅರ್ಧ ಕೆಲಸ ಎಲ್ಲ ಕೆಲಸ ಬಂದು ಸೊ ಇದೆತ್ತ ಬಗ್ಗೆ ಸರ್ಕಾರ ಇತ್ತೇನ ಆಲೋಚನೆ ಮಾಡ್ಕೊಡ ಒಟ್ಟಾರೆ ಅದು ಕೊರೋನಾ ಮಹಾಮಾರಿಗೆ ನಮ್ಮ ಜನಗಳಿಗೆ ಎಂಜಿನ ಸಂದೇಶ ಬರ್ತಾರೆ ದಯಮಾಡಿ ನಮ್ಮ ಅತ್ಯಂತ ಸೂಕ್ಷ್ಮ ಕಟ್ಟೋದಿಲ್ಲ ಐಟ್ಲ ಈ ಮಾರ್ಚ್ ಅಂದು ಏಪ್ರಿಲ್ ಮೇ ಜೂನ್ ಎಂಗ್ಲೇ ಭಾರಿ ಚಾಲೆಂಜ್ ಓಲ ಸರಿಯಾದ ಮುಗಿದಂದು ಏರಿಯಾಗ ಬಂದರೆ ಇನ್ನು
ಆಪುಜಿ ಅದಕ್ಕೆ ಸಂಬಂಧಪಟ್ಟ ಸೊ ನೆನ್ನೆ ಚಾಲೆಂಜ್ ಆದಂಗೆ ದೆತ್ತ ನೋಡು ಆ ಒಂದು ವ್ಯವಸ್ಥೆ ಅದಕ್ಕೆ ಚಾಲೆಂಜ್ ಆದ ನೋಡು ಸ್ವಯಂ ನಿಯಂತ್ರಣ ಮಾಡ್ಕೊಂಡು ಆಯ್ನ ನಮ್ಮ ಸಹಕಾರ ಇಂಕುಲು ಕೊರೋಡು ಏರೆಗಳ ಬರ್ಪುಜಿ ಬಂದ್ರೆ ಆಪುಜಿ ಇನ್ನೀಗ ರಾಜ್ಯ ನಮ್ಮ ಪ್ರೈಮ್ ಮಿನಿಸ್ಟರ್ ಮುತ್ತಕ್ಲಿಗೆ ಇನಿ ಬೈದಂದು ಅಕ್ಕಳು ಪೂರ ಮಿಶ್ರಿತರನ್ನೆಲ್ಲ ಅಕ್ಕಳಿನಿ ಭಂಗ ಬರೋದಿಲ್ಲ ಅದಕ್ಕೆ ಹಿಂಗೆ ಪೂರ ಸಹಕಾರ ಕೊರ್ದು ಒರೆಗೆ ಒಂದು ಸಹಕಾರ ಕೊಡ್ನ ಕೆಲಸ ಏನು ಯಾವ ಬಂದ್ಯಾನ ಇನ್ನು ಕೆನೊಂದುಳ್ಳೆ ಮುಖ ಜನಕ್ಕುಲ್ಲ ಆಯ್ನಾತು ಒರೆಗೆ ಸಹಕಾರ ಮಾಡ್ತು ಇತ್ತು ನಮ್ಮ ನೆರೆಕರಡು ಪಾಪ ಅಕ್ಕಳಿಗೆ ದಾಲೇಜ್ ಅಂಚೆ ಅಕ್ಲಿಗೆ ಸರ್ಕಾರ ಅದನ್ನ ಎಂಕ್ಲಿಗೆ ಅక్కడ ಉಂಡಜ್ಜದ ಎಂಕ್ಲಿಗೆ ಗೊತ್ತಿತ್ತು ಜನ ನೆರೆಕರದಾಗ್ಲಿಗೆ ಗೊತ್ತಿತ್ತು ಅಕ್ಕ ದುಮ್ಮಂತದ್ದು ಸಹಕಾರ ಮಾಡ್ಬೋದು ಕೆಲವರು ಜೋಕುಲು ಮೂಲುಲ್ಲೇರು ಅಮ್ಮ ಅಕ್ಲ ಐಟುಲ್ಲೇರು ಅಮ್ಮನ ಅಕ್ಲ ಅವಳುಲ್ಲ ಮೂಲುಲ್ಲೇರು ಜೋಕುಲು ಐಟುಲ್ಲ ಇನ್ನೊಂದು ವಿಚಾರ ಉಂಟು ನೆನ್ನೆಲ್ಲ ಆಯ್ನದು ಬೇಗ ಏನು ಸರ್ಕಾರ ಸರಿ ಮಾಡ್ಬೇಕು ಒಂದು ಭಾವನೆ ಮಾಡಿ ಜನಕ್ಲಿಗೆ ಒಟ್ಟು ಒಂಜಿ ಹತಾಶ ಕೆಲವರು ಏನು ತೂಯಿಲೆಕ್ಕೋಡು ಪಂಡ್ರೆ ಆಪುಜಿ ಸ್ವಾಭಿಮಾನ ಉಂಡು ಅಣ್ಣ ದಾದ ಮನ್ಪುಂಡಿದ್ದು ಇಂಚಿನಕ್ಲೆ ಪೂರ ವಾರೀತಿದ ಒಂಜಿ ಸಮಸ್ಯೆ ಪರಿಹಾರ ಇತ್ತೆ ಬಂದ ಪಂಡಗ ಅಂಚ ಇತ್ತೆ ಎಂಕ್ಲಿ ಮಸ್ತ್ ಇಂಚಿನ ವಿಚಾರಣೆ ಬೈದಿದ್ದು ಐದಾದಿತ್ಯ ಎಂಕ್ಲಿಗೆ ಜನಕ್ಲಿಗೆ ಒಂದು ಸಹಕಾರ ಕೊಡ್ಪ ಉದ್ದೇಶನೇ ಯಾರು ಪೂರ ಎಲ್ಲೆಲ್ಲೆ ಗ್ರಾಮ ಪಂಚಾಯತ್ಗೆ ಐನೂದು ಕಿಟ್ಟು ಮಲಮಲ ಗ್ರಾಮ ಪಂಚಾಯತ್ಗೆ 701 ಕಿಟ್ಟು ನಮ್ಮ ಸೋಮೇಶ್ವರಿಗೆ 1,000 ಕೋಟೆಗಾರಿಗೆ 1,000 ಅಂಜಲ ಇಡೀಗೆ ಸುಮಾರು 3,000 ಉಳ್ಳಾಲದು ಒಟ್ಟಿಗೆ ಒಂದು 14,000 ಕಿಟ್ಟು ನೆಂಕುಳು ಕೊರೊಂದು ಏತಾಪುಂಡು ಆತ ಸಹಕಾರ ಕೊಟ್ಟಂಜಿ ವ್ಯವಸ್ಥೆ ಐತೊಟ್ಟಿಗೆ ಖುಷಿಯಾದ ಬಂಡ ಊರ್ದ ಅಕ್ಕಲು ಪೂರ ನೀ ಕೊರೊಂದುಳ್ಳೇದು ಸೊ ಒಂದು 5 ಏರಿಗೆ ತಿಕ್ಕಿದಿಂದ ಎಂಕ್ಲೆಲ್ಲ ಭಾಳ ಸ್ಪಷ್ಟವಾದ ಗೊತ್ತಾಗ್ಬಿಚ್ಚು ಅಂಚೆ ಭಯಂಕರ ಕಷ್ಟ ಅದು ತಿಕ್ಕಿಜಿ ನಮ್ಮ ಗಮನಕ್ಕೆ ಅಂತಂದ ಖಂಡಿತವಾದ ನಮ್ಮ ಅಕ್ಕಲೆ ಸಹಕಾರ ವ್ಯವಸ್ಥೆ ಮಲ್ಪುವ ಆ ಒತ್ತ ಅಂದೆ ಎಂಕ್ಲೆ ಉಲ್ಲಾರದ ನಮ್ಮೆಲ್ಲ ಖುಷಿದಾದ ಬಂಡ ನೀವು ದೇವಸ್ಥಾನ ಇಪ್ಪಾಡು ಚರ್ಚ್ ಇಪ್ಪಾಡು ಪಳ್ಳಿ ಇಪ್ಪಾಡು ಐಟ್ ಅಕ್ಕಳು ಸೇರಿದೆ ಐಟ ಕೊರ್ನಾಗ ಅವು ಜಾತಿಂದ ಉಬ್ಜೇರು ನೀವು ಪೂರಕ್ಲೇ ಕೊಡ್ತೇವೆ ಈ ನಿಮ್ಮ ಕೋಟೆ ಇಪ್ಪಾಡು ಮುಖಚೇರಿ ಇಪ್ಪಾಡು ನಮ್ಮ ಬೇತೆ ಫರಂಗಿಪೇಟೆ ಇಪ್ಪಾಡು ಐಟ್ ಅಕ್ಕಳು ಮಲ್ಪನಾಗ ಪೂರಾ ಏತ್ ಅಕ್ಲ ವ್ಯಾಪ್ತಿ ನಮ್ಮ ಜಾತಿದಾಗ ಬರ್ತೀರ ಪೂರಾ ಜಾತಿದಾಗ್ಲಿಗೆ ಕಿಟ್ಟು ಕೊಡ್ತೀವಿ ಏರು ಬೊಡ್ಚಿ ಬಂಡ ಆಂಡು ಇನ್ನು ನಮ್ಮ ಸೋಮೇಶ್ವರ ದೇವಸ್ಥಾನ ಆಡು ಏರನ್ನ ಪೋಣ ಇಂಚು ಜನ ಉಳ್ಳೇರು ಬಂಡ ರಪ್ಪ ಕೊರ್ಪೇರು ಅಂದಕ್ಕೆ ಚರ್ಚೆ ಬಂಡ ಸಾಕು ಇನ್ನು ಇತ್ತೆ ಪೂರಾ ಧರ್ಮದಕ್ಕೆಲ್ಲ ಜಾತಿ ಭೇದ ಇಜ್ಜಂದೆ ನೆರೆಕೆರೆ ಆಯ್ ಖುಷಿ ತಿಪ್ಪೋಡು ಯಾನ್ ಮಾತು ತಿನ್ಪುನ ತಯಾರ ತಿನ್ಪುನ ಭಾವನೆ ಉಂಟು ಅವು ಇಂಕ ಮುಲ್ಲಾಡ ಜಾಸ್ತಿ ಭಾವನೆ ಬೈದಿಲ್ಲ ಐತ ಪೂರ ಜನ ಅಭಿನಂದನೆ ಪಂಪೆ ಕೊರೋನಾ ಮಾತೆರೆಲ್ಲ ಒಟ್ಟು ಮಂತದ್ದು ಖಂಡಿತವಾದ ಕರೋನಾ ಒಟ್ಟು ಮಂತದ್ದು ಮಸ್ತ್ ಸಮಾವೇಶ ದಿಕ್ಕದಂಡ್ರೆ ಯಾನ್ ಜನಕ್ಲೆ ಪಂಪು ಇತ್ತೆ ಟೆನ್ಷನ್ ಪೂರಾ ಟೆನ್ಷನ್ ಉಳ್ಳೇದು ಟೆನ್ಷನ್ ದಿಕ್ಕಲು ಮಲ್ಪೊಚ್ಚು ಟೆನ್ಷನ್ ಮಾತ್ರ ವೈರಸ್ದಲ್ಲ ಪೋಪುಚ್ಚು ಇಂದು ಸಿಕ್ಕಿನ ಅವಕಾಶ ಬಂದು ಎಂಕ್ಲೆಂಗ್ಲ ಜೀವನ ಶೈಲಿನ ಬದಲಾವಣೆ ಮಾಡ್ತಾರೆ ಎಂಗ್ಲ ಜೋಕುಲ ಜೀವನ ಶೈಲಿ ಬದಲಾವಣೆ ಮಾಡ್ತಾರೆ ಎಂದು ಮಸ್ತ್ ಒಂದು ಅವಕಾಶ ಎಂಕ್ಲೆ ಇನ್ನು ಎಂಕ್ಲೆ ನಾವು ಊಟೋಪಚಾರ ಇಪ್ಪಾಡು ನಮ್ಮ ಎಕ್ಸಸೈಸ್ ಇಪ್ಪಾಡು ನಮ್ಮ ಯೋಗ ಇಪ್ಪಾಡು ನಮ್ಮ ಇನ್ನಿತರ ವಿಚಾರ ಐಕ್ ಜಾಸ್ತಿ ಸಮಯ ನಮ್ಮನ್ನು ಐಕ್ ಕೊಡ್ದು ಈ ವೈರಸ್ ಬಗ್ಗೆ ಮಂಡ್ಯಚಾರವನ್ನು ಕಮ್ಮಿ ಮಾಡ್ಬೋದು ಅದಕ್ಕೆ ಅಂದೆ ಕೇನೊಂದು ಜನಕ್ಕಳು ಈ ವೈರಸ್ ಟೈಮ್లో ಖುಷಿ ಪಂಚ ವಾತಾವರಣ ಎನ್ನೋಡು ಬಂದು ನಾನು ಪೂರಕ್ಲಿ ಬಂದು ಕೋಡೆ ಪ್ರಧಾನಮಂತ್ರಿನ ಒಂಜಿ ಹೇಳಿಕೆ ಕೊರೋನಾದ ದುಂಬುದ ಜೀವನ ಶೈಲಿ ಬೊಕ್ಕದ ಜೀವನ ಶೈಲಿ ಒಂಜೇ ಲೆಕ್ಕ ಒಪ್ಪುಜಿ ಅಂತಾದ ಜನಕ್ಕೂ ನೆಕ್ ತಯಾರಾದ ಪೊಡೊಂದು ನೆತ್ತಮಿತ್ತದಾದ ಬಂತಾರೆ ಅವೇ ಆ ಪ್ರಮಾಣ ಆರ್ಥಿಕ ಪರಿಸ್ಥಿತಿ ಭಾರಿ ಕಷ್ಟ ಆಪುಂಡು ಜನಕ್ಕೆ ಇತ್ತನೆ ತಯಾರಾದ ಉಂಟು ಜನಕ್ಕಳು ತಯಾರಾದ ಎಪ್ಪಲು ಇಪ್ಪೇರು ಅಂದರೆ ಸರ್ಕಾರ ಜವಾಬ್ದಾರಿ ಉಂಡತ್ತೆ ಐನಾತ ಸಿಸ್ಟಮ್ ಸರಿ ಮಲ್ಪುನಂಚಿನ ಬಗ್ಗೆ ಇತ್ತನೆ ಆಲೋಚನೆ ಮಲ್ತೊಂದು ಪೋಡು ಎಂಗ್ಲು ಪೂರಾ ಬಾರ ಜನಕ್ಲ ಮಿತ್ತ ಪಾಂಡ ಜನಕ್ಕೆ ದಾದ ಮಲ್ಪರೆ ಸಾಧ್ಯ ಕೂಲಿ ಮಲ್ಪುನೆ ಬೆನ್ಪುನೆ ಇಂಗ್ಲ ಸದಾ ಅವಕಾಶ ಕೊರ್ಜಿ ಬಂಡ ಆಯ್ ದಾದ ಮಲ್ಪರೆ ಸಾಧ್ಯ ಉಂಟು ಆಯ್ ತಿಂಗಳು 6,000 ಬೆನ್ಪುನಾಂಡ ಅಯ್ತು ಬ್ಯಾಂಕ್ ದೇವತ್ತು ಕಾದು ಕೂಲಿ 19 ಆಯ್ತು ವನಸ್ ಮಲ್ಪುನ ಮುಕ್ಲೆ ಬ್ಯಾಂಕ್ ದಕ್ಕಲೆ ಕಟ್ಟು ದಾದ ವಿಚಾರ ನೆಕ್ ಸರ್ಕಾರ ದಿಟ್ಟమైన ಕಮೈನಿ ದತ್ತುನ ಮಲ್ಪುನಾಯ್ತು ಇನ್ನಿತ್ತೆ ಕೊಡೊಂಜಿ ಘೋಷಣೆ ಆಪುನ ಸಾಧ್ಯತೆಯಲ್ಲಿ ಉಂಡು ಪನ್ಪೇರು 2ನೇ ಪ್ಯಾಕೇಜ್ ನೆಟ್ಟು ಏನು ನಿರೀಕ್ಷೆ ಮಾಡ್ಬೋದು ಇನ್ನ ಅಭಿಪ್ರಾಯ ಪ್ರಕಾರ ಹೆಂಚಿನ ಜನಕ್ಕೆ ಕೊಡೋದು ಅಥವಾ ಇತ್ತ ಪನ್ನೇನೆ ಕರೆಕ್ಟ್ ಕೊರನೆ ಯಾವ ಇತ್ತ ಪಂತೇನೆ ನಾವು ಕೊಡ್ತಿದ್ದೀರತ್ತ ಇದು ಪೆನ್ಷನ್ ಕೊರಪೆ ಬಂತು ಪೆನ್ಷನ್ ದುಮ್ಮದ 4 ತಿಂಗಳು ಕೊಡ್ತಿದ್ದ ಇತ್ತ 2 ತಿಂಗಳು ಕೊರಪೆ ಈ ಜಿಲ್ಲೆ ಮುಕ್ಕಲು ತಿಂಗಳು ಕೇನಾಗ ಪುರಾಣ ಉಸ್ತುವಾರಿ ಮೀಟಿಂಗ್ ಕೇನ ಏರಿಯಾಗ ಪೂರ ಇಂದಿಜ್ಜಿ ಅಕ್ಲ ಪರ್ಟಿಕ್ಯುಲರ್ ಇಂದಿಜ್ಜಿ ಅಕ್ಲಿ ಮಾಡ್ಬಿಡ ನಮ್ದು ಕ್ಲಾರಿಟಿ ವೈಸ್ ಇದು ಪೂರ ಬೋರ್ಡ್ ಅತ್ತ
ಐನಿಂದ ಸೆಕೆಂಡ್ ಪ್ಯಾಕ್ ಜೋಲ ಬರೋದು ಅದು ತುಂಬ ದಿನ ಗೊಬ್ಬರ ಓಡಾಡ್ಬೋದು. ನನ್ನೈತೆ ಎಂಕ್ಲಿಗೆ ಹಿಂದುಲೆಗೆಲ್ಲ ಒಂಜಿ ಬಿಸು ಬರ್ತದೆ ತುಳು ಪರ್ಬ. ಕ್ರಿಶ್ಚಿಯನ್ದಾಗ್ಲಿಗೆ ಇನ್ನು ಯಾಕೆಲ್ಲ ಪಾದ ಪೂಜೆ ಎಲ್ಲ ಗುಡ್ ಫ್ರೈಡೇ ಎಲ್ಲ ಒಂಜಿ ಈಸ್ಟರ್ ನಿಖಲ್ನ ಪೆರ್ನಾಲ್ ಪರ್ಬಗೂ ತಯಾರಿ ಇತ್ತೆ ಬರ್ತದೆ. ಆಂಡ ಓಲ ಜನಕುಲೈನ ಅನುಭವಿಸುವ ಸ್ಥಿತಿ ಟೀಚರ್ ಈ ಸಂದರ್ಭ ಜನಕುಲ ದಾದ ಪರ್ಬದ ಸಂದೇಶ ದೇವರಿಗೆ ನಮ್ಮ ಮನಸ್ಸದು ಇದು ಇನ್ನು ಪ್ರಾರ್ಥನೆ ಮಾಡ್ತದೆ ದೇವರ ನಮ್ಮ ಪ್ರಥಮ ಜವಾಬ್ದಾರಿ. ಬಹುಶಃ ಇನ್ನು ಬೇರೆ ಬಿಸು ಪರ್ಬ ಇಪ್ಪರು ಈಸ್ಟರ್ ಇಪ್ಪರು ರಂಜಾನ್ ಟೈಮ್ ಜನಕ್ಕೆ ಪೂರ ಇವನಿಗೆ ಕಷ್ಟದ ಕಾಲ ಉಳ್ಳಿಯದು ಆಂಡಲ ಜನಕ್ಕೆ ಅವರೇ ಸಹಕಾರ ಮಾಡ್ತದೆ. ಒಂದು ಪಾವಿತ್ರತೆ ಆಯ್ತದಾದ ಪವಿತ್ರ ಸಂಸ್ಕೃತಿ ಪೂರ ಉಂಡ ఆయన కాపాడంత ಕೆಲಸ ಜನಕ್ಕಲು ಮಲ್ಪೋಡು ಮಲ್ತೊಂದು లేదు ಪರಸ್ಪರ ಈ ಪೂರ ಪರ್ಬಲ ಯಾನು ಮಾತ್ರ ಖುಷಿ ಇರೋದು ಪೂರಕಲು ಖುಷಿ ಇಪ್ಪಂಚಿನ ವಾತಾವರಣ ಪರ್ಬದ ಅರ್ಥ ಆಯ್ಕೆ ಪೂರ ಊರಿಗೆ ಸಹಕಾರ ಕೊಡ್ಕೊಂಡ ಮನೋಭಾವ ಹಮ್ಮಿಕೊಳ್ಳೋದು ಒಂದು ಸಹಕಾರ ಮಲ್ಪೊಳ್ಳೆ ಅನ್ಕೊಂಡು ಒಟ್ಟು ಇರಿನ ಕ್ಷೇತ್ರದ ಜನಕ್ಕಳಿಗೆ ದಯಂದು ಪಂಡ ಉಳ್ಳಾಲ ಬಾಗೋಡಿ ನಿರಂತರ ಓಡಾಟುಡುಲ್ಲಾರು ಈ ಸಂದರ್ಭ ದಾನ ಸಂದೇಶ ಬರ್ತಾರೆ. ನಮ್ಮ ಮಂಗಳೂರು ಕ್ಷೇತ್ರದ ಪೂರ ಜನಕ್ಕಳಿಗೆ ಅಭಿನಂದನೆ ಸೊಲ್ಮೆಲ್ಲ ಪಡೆದಿಲ್ಲ. ಈ ಒಂಜಿ ಲಾಕ್ಡೌನ್ ಒಂದು ಸಂದರ್ಭ ಪೂರಕಲಿಗೆ ಕಷ್ಟ ಆದಿತ್ತಲ್ಲ ಆ ಗ್ರಾಮದ ಕುಲಕ್ಕೂ ಸುಧಾರ ತಂದುಳ್ಳೇದು ಜನ ಗ್ರಾಮೀಣ ಮಟ್ಟ ಜನಕ್ಕೆ ಒಂದು ಬಿದೆ ಬಾರಿ ಕಮ್ಮಿ ನಗರ ಮಟ್ಟ ಒಂಚೂರು ಹಂಚಿಂಚಿ ಹೋಗ್ಬಿಟ್ಟು ಅವಳ ಒಂಜಿ ತೆಲಿಮಿಟ ಒಂದು ಶಿಫ್ಟಿಗೆ ಬೈತದೆ ಓಲ ಒಂದು ಸೋಂಕಿತರ ಎಲ್ಲ ಇದ್ದೇವೆ ಒಂಜಿ ಜನಕ್ಕೆ ಮಾತ್ರ ಜನ ನಿಜಾಮುದ್ದೀನ್ ಬೋದು ಬತ್ತನೆಗೆ ಮಾತ್ರ ಒಂದು ಪಾಸಿಟಿವ್ ಆಗ್ತದೆ ಇದ್ರ ಬಗ್ಗೆ ಕಂಪ್ಲೀಟ್ ಸ್ಟ್ರಿಕ್ಟ್ ಲಾಕ್ಡೌನ್ ಅಂತಾರೆ. ಆ ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ದಕ್ಕಲು ಫುಲ್ ಸಹಕಾರ ಕೂಡ ಇಲ್ಲದಕ್ಕಲು ಪೂರ ಕೊಡ್ತಾರೆ ನೆಕ್ಕು. ಸೊ ಅವೊಂದು ಎತ್ತದೆ ಬೇತ ಓಲ ಮೂಲೊಂದು ಸಮಸ್ಯೆ ಇಜ್ಜಿ ಜನಕ್ಕೆ ಎಂಕುಲು ಪೂರ ಸಹಕಾರ ಕೊಡಲ್ಲ ಜನಕ್ಕಲು ಪೂರ ಇಲ್ಲಿ ಸಹಕಾರ ಕೊರೊಂದುಳ್ಳೇದು. ಈ ರೀತಿಯ ವಾತಾವರಣ ನಲ್ಲ ಪೂರ ಒಟ್ಟಿಗೆ ಸಹಕಾರ ಮನೋಭಾವ ದುಂಬು ದಿನಗಳ ಕಾಲ ಬರ್ಕೊಂಡ ವಾತಾವರಣ ನಮ್ಮ ಕ್ಷೇತ್ರ ಪ್ರತಿಗಾರ ಡಿಪ್ಪಾಡು ನಮ್ಮ ಕ್ಷೇತ್ರದಕ್ಕೂ ಮಸ್ತ್ ಜನ ನೀವು ಕಾಣ 4 ಗಂಟೆಲ್ಲ ಆಗ್ತದೆ ಮಾರ್ಕೆಟಿಗೆ ಧಕ್ಕೆಗೆ ಆ ಥರ ಬೆಂದರ್ಗೆ ಓಪನ್ ಆಗ್ತದೆ ಅಕ್ಲೆ ಫೋನಾಗ ದಾದಾನ ಸಮಸ್ಯೆ ಪೊಲೀಸ್ದಾಗ ಸಮಸ್ಯೆ ಇರ್ತಲ್ಲ ಪಾಸ್ ಇರ್ತಲ್ಲ ನಮ್ಮ ಆಫೀಸನ್ನು ಕಚೇರಿನ ಕಾಂಟ್ಯಾಕ್ಟ್ ಮಾಡ್ತಂದ ಅಕ್ಲೆ ಬೋರ್ಡಿನ ಪಾಸ್ ವ್ಯವಸ್ಥೆ ಪೂರೈಕಲು ಮಲ್ತಗೋ ವ್ಯವಸ್ಥೆ ಖಂಡಿತವಾದ ಮಾಡ್ಬೋದು.